ಶ್ರೀ ಗುರುಗಣಾಧಿಪತಯೇ ನಮಃ.
ಧನ್ಯವಾದಗಳು ಮೂರು ಜನ ಭಾಗವತರಿಗೂ. ನಮ್ಮ ತೆಂಗಿನಪೆಟ್ಟು ಯಕ್ಷಗಾನದಲ್ಲಿ ಆದಿತಾಳ ಬಹಳ ವಿರಳ ಕೇಳುವಂಥದ್ದು. ಪ್ರಾಯಶಃ ಬಡಗುತಿಟ್ಟಿನಲ್ಲಿ ನೀವು ಆದಿತಾಳದ ಒಳಗೆ ತುಂಬ ನೋಡ್ತೀರಿ, ತೆಂಗುತಿಟ್ಟಲ್ಲಿ ಕಡಿಮೆ. ಆ ನಿಟ್ಟಿನಲ್ಲಿ ವಾರಣವದನ್ನು ಆದಿತಾಳದಿಂದ ತೊಡಗಿ ಹಾಡಬಹುದೇ ಅಂತ ಕೇಳಿದಾಗ ಮೂರು ಜನ ಭಾಗವತರು ಸಂತೋಷದಿಂದ ಒಪ್ಪಿ ಹಾಡಿದ್ದಾರೆ. ಬಹಳ ಸುಂದರವಾಗಿ ಹಾಡಿದ್ದಾರೆ. ಪ್ರಾರಂಭವೇ ಇಷ್ಟು ಚಂದ ಇರುವಾಗ ಮುಂದಕ್ಕೆ ಇನ್ನಷ್ಟು ಕಾರ್ಯಕ್ರಮ ಶೋಭಿಸ್ತದೆ ಎನ್ನುವ ನಿಟ್ಟಿನಲ್ಲಿ ಮುಂದಕ್ಕೆ ನಾವು ಪೀಠಿಕೆಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಕಾವ್ಯಶ್ರೀ ಅಜೇರು ಇವರು ಮುರಾಸುರವದೆಯಿಂದ ಕೃಷ್ಣನ ಒಡ್ಡೊಳಗದ ಪದ್ಯವನ್ನು ಕಲ್ಯಾಣಿ ರಾಗದಲ್ಲಿ ಹಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಆ ಸುತ್ತು ಚಿನ್ಮಯರಿಂದ ಮುಂದುವರಿಯುತ್ತದೆ. Yeah.
ಇತರ ಚತುರಾಸ್ಯ ವಿಭವತಿ ಚತುರಾಸ್ಯ ಪೀಠಿಗೆ ಗಟ್ಟಿಯಾದರೆ ಯಕ್ಷಗಾನ ಗಟ್ಟಿ ಆಯ್ತು ಅಂತ ಲೆಕ್ಕ. ಆ ಆಟ ಶುರುವಾಗ ಪೀಠಿಗೆ ಬೋಲ್ಡ್ ಪೋಯಿಮ ಅಂತಾರೆ ಯಕ್ಷಗಾನ ಅಂತ. ನಾವು ನಾಟಿಯಲ್ಲಿ ಒಂದು ಸಲ ಪೀಠಿಗೆ ಗಟ್ಟಿ ಬಿದ್ದರೆ ನಾವೆಲ್ಲ ಆಟಕ್ಕೆ ಹೊರಡ್ತೇವೆ, ಆಟ ಶುರುವಾಯಿತು ಅಂತ. ನಮ್ಮ ಕಾವ್ಯಶ್ರೀ ಅಜೇರು ಅವರ ಕಲ್ಯಾಣಿ ಅಷ್ಟು ಸುಮಧುರವಾಗಿತ್ತು. ಅದರ ಬೆನ್ನಿಗೆ ನಮ್ಮ ಬ್ರಹ್ಮಕಪಾಲ ಪದ್ಯದಿಂದ ಬ್ರಹ್ಮನ ಪೀಠಿಕೆಯನ್ನು ಚಿನ್ಮಯ್ ಕಲ್ಲಡ್ಕರ್ ಅವರು ನಾಟಿಯಿಂದ ಪ್ರಾರಂಭಿಸಿ, ವಿಶೇಷತೆ ಅಂದರೆ ಅಲ್ಲಿ ಸರಸ್ವತಿ ಬರುವ ಕಾರಣ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೆ. ಪೀಠಿಕೆಯಲ್ಲಿ ನಾನು ಸರಸ್ವತಿ ಇಲ್ಲಿವರೆಗೆ ಕೇಳಿದ್ದಿಲ್ಲ. ಸರಸ್ವತಿ ರಾಗದಲ್ಲಿ ಎರಡನೇ ಭಾಗವನ್ನು ಬಹಳ ಸುಮಧುರವಾಗಿ ಹಾಡಿದರು. ಎರಡು ಭಾಗವತರಿಗೆ ಧನ್ಯವಾದಗಳು. ಮುಂದಕ್ಕೆ ನಾವು ಸಂವಾದ ಸುತ್ತಿಗೆ ಹೋಗ್ತಾ ಇದ್ದೇವೆ. ದುಬೈಯಿಂದ ಅಮೃತ ಅಡಿಗರು ಮತ್ತು ನಮ್ಮ ಕೌಶಿಕರು ಸಂವಾದ ಮಾಡಿಕೊಂಡೇ ಬಂದಿದ್ದಾರೆ ಮತ್ತು ಅವರ ಸಂವಾದವನ್ನು ಇಲ್ಲಿ ಯಕ್ಷಗಾನೀಯವಾಗಿ ಮುಂದುವರಿಸುವಂಥ ಸಂವಾದ ಸುತ್ತು. ಪ್ರಾಯಶಃ ನಿಮಗೆಲ್ಲ ತಿಳಿದಿದೆ, ಯಕ್ಷಗಾನ ಪ್ರೇಮಿಗಳಿಗೆ ಎರಡು ಪಾತ್ರಗಳು ಸಂವಾದದಲ್ಲಿ ತೊಡಗಿ ಮುಂದೆ ಅದು ಚರ್ಚೆ ಇಲ್ಲ
ಮುಂದುವರಿತಾ ಹೋಗುವ ಮೊದಲ ಪದ್ಯವನ್ನು ಪ್ರಾಯಶಃ ನಾವು ಸಂವಾದ ಪದ್ಯ ಅಂತ ಹೆಚ್ಚಾಗಿ ಹೇಳ್ತೇವೆ. ಅಮೃತ ಅಡಿಗರು ಆಯ್ಕೆ ಮಾಡಿಕೊಂಡ ಪದ್ಯ ಲಾಲಿಸೈ ಮುನಿಪಾಲ ವಿಶ್ವಾಮಿತ್ರ ಮೇನಕೆಯ ಪದ್ಯ. ಈಗ ಅಮೃತ ಅಡಿಗರ ಕಂಠ ಸಿರಿಯರು. लालिसै मुनिपाला लालिसै मुनिपाला मुनिपाल
ಅಂಬೇಡ್ಕರ್ ಸುಂದರ ಹಿಂದೋಳದ ನಂತರ ನಾವು ಸಂವಾದ ಸುತ್ತಲ್ಲಿ ಮುಂದುವರಿತಾ ಇದ್ದೇವೆ. ಕಾವ್ಯಶ್ರೀ ಅಜೇರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಪ್ರಸಿದ್ಧ ಕೃತಿ ಮಾನಿಷಾದ ಇದರಿಂದ ಬಯಕೆಯೊಂದಿದೆನಲ್ಲ ಎನ್ನುವ ಹಾಡನ್ನು ಹಾಡ್ತಾರೆ. ಅದರ ನಂತರ ನಮ್ಮ ಚಿನ್ಮಯರು ಏನಿದೇನೆಂದು ಸಿಕ್ತು ರಾಮಾಂಜನೇಯ ಕೃತಿಯಿಂದ ಒಂದು ಬದಲಾವಣೆ ನೋಡಿರಿ ದ್ವಿಜರು ಹೋಗುವುದನ್ನು ದಕ್ಷಯಜ್ಞ ದೇವಿದಾಸರ ಪ್ರಸಂಗ. ಆ ಹಾಡನ್ನು ಚಿನ್ಮಯರು ಹಾಡ್ತಾರೆ. ಬಯಗೆ ಸರಿಸುವೆಯ 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 ನಯನ ಪುಣ್ಯ ಶ್ರಮದ ದರ್ಶನ ಬಯಸಿದೆ ಮಧುರ
ಒರೆದಡಾಗ ಶಿವಗಿರಗಿ ಮನದಿ ಚಿತವ ಒರೆದಡಾಗ
ನಾನು ಚಿನ್ಮಯರನ್ನು ನೋಡುವ ಕೆಲವು ಸಲ ಅಂದ್ಕೊಳ್ಳುವುದು, ಇಷ್ಟು ಸಣ್ಣ ಜೀವದಲ್ಲಿ ಈ ನಮನೆ ಸ್ವರ ಎಲ್ಲಿಂದ ಬರ್ತದೆ, ಅಭೇರಿಯನ್ನು ಹಿಪ್ಪೆ ಮಾಡಿಬಿಟ್ರೆ ನಮ್ಮ ವಿಶೇಷ ಒಂದು ಕೈಚಪ್ಪಾಳೆ ನಮ್ಮ ಕೌಶಿಕರ ಒಟ್ಟಿಗೆ ಎದುರಿಗೆ ತರಬೇಕು. ಅವರ ತಮ್ಮನ ಹತ್ರ ಕೇಳ್ತಾ ಇದ್ದೆ ಯಾರ ಶಿಷ್ಯತ್ವ ಅಣ್ಣನಿಗೆ ಅಂತ. ನಮ್ಮ ಕಾರ್ತಿಕ್ ಕೋರ್ಡೇರ್, ಗಿರೀಶ್ ಕಿನಿಲಕೋಡಿ ನೀವೆಲ್ಲ ಕೇಳಿ ಇರ್ತೀರಿ. ಕಾರ್ತಿಕ್ ಕೋರ್ಡೇರ್ ಪ್ರಾಯಶಃ ಬೆಂಗಳೂರಿನವರಿರಬೇಕು. ಗಿರೀಶ್ ಕಿನಿಲಕೋಡಿ ಅಂತ ನೀವು ಕೇಳಿರ್ತೀರಿ. ಅವರ ಗಟ್ಟಿ ಶಿಷ್ಯ. ನಮ್ಮ ಮದ್ದಳೆಯ ಯೂನಿವರ್ಸಿಟಿಗಳಲ್ಲಿ ಒಂದು, ನಮ್ಮಲ್ಲಿ ಹಲವಾರು ಮದ್ದಳೆಯ ಯೂನಿವರ್ಸಿಟಿಗಳಿದ್ದಾರೆ. ಅವರಲ್ಲಿ ಒಬ್ಬರು ನಮ್ಮ ಕೃಷ್ಣ ಪ್ರಕಾಶ್ ಉಳಿತಾಯರು. ಅವರ ಶಿಷ್ಯತ್ವ ಬೇರೆ ನಮ್ಮ ಕೌಶಿಕರಿಗಿದೆ. ಹಾಗಾಗಿ ಅವರ ನುಡಿ ಸಾಣಿಕೆ ಇದು ಕೂಡ ಕೃಷ್ಣ ಪ್ರಕಾಶನದ್ದೇ ಶಬ್ದ, ನುಡಿ ಸಾಣಿಕೆ. ಅವರ ಗಟ್ಟಿ ಪೆಟ್ಟುಗಳನ್ನು ನೀವು ಕೇಳಿರಬಹುದು. ಅಲ್ಲದೆ ಈಗ ಪಾವಂಜೆ ಮೇಳದಲ್ಲಿ ವ್ಯವಸಾಯ ಬೇರೆ, ಅವರು ಇನ್ನಷ್ಟು ಗಟ್ಟಿಗೊಂಡಿದ್ದಾರೆ. ಉಜ್ವಲ ಭವಿಷ್ಯದ ಒಬ್ಬ ಮೊದಲೆಗಾರರು ನಮ್ಮ ಕೌಶಿಕರಾವ್. ಅವರಿಗೊಂದು ಜೋರಾದ ಚಪ್ಪಾಳೆ. ಮುಂದಕ್ಕೆ ನಾವು ಶೃಂಗಾರ ಸುತ್ತುಗಳಿಗೆ ತೆರಳ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕಾವ್ಯಶ್ರೀ ಅಜೇರು ಇವರು ಶ್ರೀಲಲಾಮ ಅಂದು ಬಂಧನ, ಹರಿಲೀಲಾರಣವ ಅಗರಿ ಭಾಸ್ಕರ್ ರಾಯರ ಕೃತಿಯಂತೆ ಅದರಿಂದ ಹಾಡ್ತಾರೆ. ಆಡಿದಳು ಊರ್ವಶಿ ಸಹಸ್ರ ಕವಚ ಮೋಕ್ಷದಿಂದ ಚಿನ್ಮಯರ ಪದ್ಯ ಮತ್ತು ನೋಡುತ್ತಲ ತಳೋದರಿ ಅಮೃತ ಅಡಿಗರ ಪದ್ಯ. ತ್ರಿದಶರಿಗೆ ಅಭಯವನೇ ಕರುಣಿಸುತ್ತ, ತ್ರಿದಶರಿಗೆ ಅಭಯವನೇ ಕರುಣಿಸುತ್ತ, ಶ್ರೀ ಬರಲೇ
Thank you.
ಕಾವ್ಯಶ್ರೀಯವರಾಗ ಮಾತಾಡುವಾಗ ಜ್ವರ ಶೀತ ಅಂತಿದ್ರು. ನಮ್ಗೆ ಗೊತ್ತಾಗುದಿಲ್ಲ ಮಾತ್ರ ಜ್ವರ ಶೀತ ಇದೆ. ಶೃಂಗಾರಕ್ಕೆ ಹೇಳಿ ಮಾಡಿಸಿದರಾಗ ಬೃಂದಾವನ ಸಾರಂಗ ಬಹಳ ಚಂದ ಸುಂದರವಾಗಿ ಹಾಡಿದ್ರು. ರೂಪಕ, ಏಕ, ತಿತ್ತಿತ್ತಯ್ಯ, ತಾಳ ಸಂಯೋಜನೆಗಳ ಏನೆಲ್ಲ ಸಾಧ್ಯತೆ ಇದೆ ಎಲ್ಲವನ್ನು ಅವರು ನಿಮಗೆ ಮಾಡಿ ತೋರಿಸಿದ್ದಾರೆ. ಅವರ ತಂದೆ ಶ್ರೀಪತಿ ನಾಯಕರು ನನ್ನ ಮಿತ್ರರು, ರಿಟೈರ್ಡ್ ಆಗಿದ್ದಾರೆ. ಆದರೂ ನಮ್ಮ ಯಕ್ಷಗಾನಿಯ ಮನಸ್ಥಿತಿಯಿಂದಾಗಿ ನನಗೂ ಅವರಿಗೂ ತುಂಬ ಪರಿಚಯ. ಪ್ರಾಯಶಃ 2011ರಲ್ಲಿ ನನಗೆ ಟ್ರೈನಿಂಗಲ್ಲಿ ಸಿಕ್ಕುವಾಗ ಅವರು ಹೇಳ್ತಿದ್ರು, ನನ್ನ ಮಗಳು ಹಾಡ್ತಾಳೆ ಅಂತ. ಅವರು ಹಾಡ್ತಿದ್ರು ಟ್ರೈನಿಂಗಲ್ಲಿ, ವರದಿಗಳನ್ನೆಲ್ಲ ಚಂದ ಹಾಡ್ತಿದ್ರು ರಾಗ ಯಕ್ಷಗಾನೀಯವಾಗಿ. ನನ್ನ ಮಗಳು ವಿನಾಯಕ ಯಕ್ಷಗಾನ ಮಂಡಳಿಯಲ್ಲಿ ಹಾಡ್ತಾಳೆ, ಒಂದ್ಸಲ ಬನ್ನಿ ಅಂತ ಹೇಳಿದ್ರು. ಆಗ ನಾನು ಫಸ್ಟ್ ಕಾವ್ಯಶ್ರೀಯನ್ನ ನೋಡಿದ್ದು. ಅಲ್ಲಿಂದ ಅವರು ಬೆಳೆದು ಬಂದ ದಾರಿ ಊಹಿಸಲು ಸಾಧ್ಯ ಇಲ್ಲದಷ್ಟು. ಪ್ರಾಯಶಃ ಲೀಲಾವತಿ ಬೈಪಾಡಿತಾಯರ ನಂತರ ಹಲವಾರು ಕಾಂಪಿಟೇಟರ್ಸ್ ಇದ್ದಾರೆ. ನಮ್ಮ ಬಲಗಡೆಯಲ್ಲಿ ಒಬ್ಬರಿದ್ದಾರೆ, ಇನ್ನು ಹಲವಾರು ಜನ ಇದ್ದಾರೆ. ಅದರಲ್ಲಿ ಆ ಸ್ಥಾನವನ್ನು ತುಂಬುವ ಯೋಗ್ಯತೆ ಉಳ್ಳವರಲ್ಲಿ ಕಾವ್ಯಶ್ರೀ ಕೂಡ ಒಬ್ಬರು ಅಂತ ನನ್ನ ಅನಿಸಿಕೆ. ತಂದೆಯಾದ ಶ್ರೀಪತಿ ನಾಯಕರ ವಂಶವಾಹಿನಿಯಿಂದಲೇ ಹರಿದು ಬಂದ ಹಾಡುಗಾರಿಕೆ, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯತ್ವ, ಹರೀಶ್ ಮೊಳಂತಿ ಮೊಗರು ಇವರ ಮಾರ್ಗದರ್ಶನ, ಈ ಎಲ್ಲ ಸಹಕಾರ ಸಂಯೋಗದಿಂದ ಅವರು ಇವತ್ತಿಗೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುಂದಕ್ಕೂ ಅವರು ಇನ್ನಷ್ಟು ಯಕ್ಷಗಾನ ರಂಗದಲ್ಲಿ ರಾರಾಜಿಸಲಿ ಅಂತ ಹಾರೈಸ್ತಾ, ನಾವು ಮರಿಬಾರದು. ನಾನು ಆಗ ಕೌಶಲ್ ಜೊತೆ ಮಾತಾಡ್ತಿದ್ದೆ, ಅಣ್ಣನಿಗೆ ಯಾರ ಶಿಷ್ಯತ್ವ ಅಂತ ಹೇಳಿ, ನಿಮಗೆ ಯಾರ ಶಿಷ್ಯತ್ವ ಕೇಳಿದ್ದಕ್ಕೆ ನನ್ನ ಅಣ್ಣಂದೇ ಅಂತ ಹೇಳಿದರು. ಪ್ರಾಯಶಃ ಆ ಮದ್ಲೆಗಾರದ್ದು ಗಟ್ಟಿ ಏನೆಲ್ಲ ತಗೊಂಡಿದ್ದಾರೆ ಅಣ್ಣ, ಹಾಗೆ ವರ್ಗಾವಣೆ ಮಾಡಿದ್ದಾರೆ ಅನಿಸುತ್ತೆ ತಮ್ಮನಿಗೆ. ಚೆಂಡೆಯಲ್ಲಿ ಬಾರಿ ಗಟ್ಟಿಯಲ್ಲಿದ್ದಾರೆ. ಮುಂದಕ್ಕೂ ಇನ್ನಷ್ಟು ಬೆಳೆದು ಇನ್ನಷ್ಟು ದೊಡ್ಡ ಮದ್ಲೆಗಾರರಾಗಿ ನಮ್ಮ ಕೌಶಲ್ರಾವ್ ಅಂತವರಿಗೆ ಹಾರೈಸ್ತಾ, ಚಕ್ರತಾಳದಲ್ಲಿ ನಮ್ಮ ಸ್ಥಳೀಯ ಪ್ರತಿಭೆ ನಿಮ್ಮೆಲ್ಲ ಚಿರ ಪರಿಚಿತರು ಯತೀಶ್ ಭಟ್ರು ಚೆಂಡೆ ನುಡಿಸ್ತಾರೆ, ನಿಮಗೆಲ್ಲ ಗೊತ್ತು. ಚಕ್ರತಾಳ ಚೆಂಡೆಗೆ ಅನಿವಾರ್ಯ, ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಮುಂದಕ್ಕೆ ನಮ್ಮ ಚಿನ್ಮಯ ಭಟ್ರು ಶೃಂಗಾರದ ಸುತ್ತನ ಮುಂದುವರಿಸ್ತಾರೆ.
रोटी के पोसते में
ಪ್ರಾಯಶಃ ಇವತ್ತು ನಿಮಗೆಲ್ಲ ಹಂಚಲ್ಪಟ್ಟ ಕಬ್ಬಿನ ರಸದಷ್ಟೇ ಸುಶ್ರಾವ್ಯವಾದ ಕಂಠವನ್ನು ಹೊಂದಿರುವ ನಮ್ಮ ಚಿನ್ಮಯ ಭಟ್ ಕಲ್ಲಡ್ಕ ಇವರು ಮೋಹನ ಮತ್ತು ವಾಸಂತಿ ರಾಗದಲ್ಲಿ ಅತ್ಯಂತ ಸುಶ್ರಾವ್ಯವಾಗಿ ಈ ಪದ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ಆದಿಯಿಂದ ತ್ರಿವುಡೆಗೆ ಹೋಗಿ ಅಲ್ಲಿಂದ ಏಕಕ್ಕೆ ಹೋಗಿ ಚಿಕ್ಕಿತೈ ಹೋಗಿ ಎಲ್ಲ ತಾಳಗಳ ಎಲ್ಲ ಸಾಧ್ಯತೆಗಳನ್ನು ನಿಮ್ಮೆದುರು ತೆರೆದಿಟ್ಟಿದ್ದಾರೆ. ಯಕ್ಷರಂಗದ ಒಂದು ಭರವಸೆಯ ಕೋಲ್ಮಿಂಚು ನಮ್ಮ ಚಿನ್ಮಯ ಭಟ್ ಕಲ್ಲಡ್ಕ. ಯೋಗಿ ಶಾರದಂಗಡಿಯವರ ಪ್ರಾಥಮಿಕ ಪಾಠವನ್ನು ಅವರಿಂದ ಹೇಳಿಸಿಕೊಂಡು ಮುಂದಕ್ಕೆ ಪದ್ಯಣ ಗಣಪತಿ ಭಟ್ರಿಂದ ಇನ್ನಷ್ಟು ನಮ್ಮ ಯಕ್ಷಗಾನದ ಪಟ್ಟುಗಳನ್ನು ಕರಗತ ಮಾಡಿಕೊಂಡು ಸದ್ಯಕ್ಕೆ ತೆಂಕುತಿಟ್ಟಿನ ಗಜ ಮೇಳಗಳಲ್ಲಿ ಒಂದಾದ ಕೋದಂಡರಾಮ ಯಕ್ಷಗಾನ ಮಂಡಳಿ ಹನುಮಗಿರಿಯಲ್ಲಿ ವ್ಯವಸಾಯ ಮಾಡ್ತಾ ಯಕ್ಷಗಾನದ ಎಲ್ಲ ಪಟ್ಟುಗಳನ್ನು ಕರಗತ ಮಾಡಿಸಿಕೊಳ್ತಾ ಬೆಳೀತಾ ಇದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆ. ಮುಂದಕ್ಕೆ ನಮ್ಮ ಅಮೃತ ಅಡಿಗ ಇವರು ಮೇಘಮಯೂರಿ ಪ್ರಸಂಗದಿಂದ ಬುಟ್ಟಿಗೆರೆ ಪುರುಷೋತ್ತಮ ಪೂಜ್ಯರ ಪ್ರಸಂಗ ಇದು. ಅದರಿಂದ ಒಂದು ಕೊರವಂಜಿ ಹಾಡನ್ನು ನಿಮ್ಮೆದುರು ಪ್ರಸ್ತುತಪಡಿಸಿದ್ದಾರೆ.
ಅಡಿಗರು ಕೂಡ ಅವರ ಪರಿಚಯ ನಿಮಗೆಲ್ಲ ಇದ್ದೇ ಇದೆ. ಯೂಟ್ಯೂಬಲ್ಲಿ ಅವರ ಹಲವಾರು ಹಾಡುಗಳನ್ನು ನೀವು ಕೇಳಿಯೇ ಇರ್ತೀರಿ. ಮಹಿಳಾ ಭಾಗವತರಲ್ಲಿ ಅತ್ಯಂತ ಭರವಸೆಯನ್ನು ಮೂಡಿಸಿರುವ ಇನ್ನೊಬ್ಬ ಕಲಾವಿದೆ ನಮ್ಮ ಅಮೃತ ಅಡಿಗ. ಪ್ರಾಯಶಃ ತಂದೆ ಸತ್ಯನಾರಾಯಣ ಅಡಿಗರ ಪ್ರಾಥಮಿಕ ಶಿಷ್ಯತ್ವ ಅವರಿಂದ ಕಲಿತು ಇವತ್ತಿಗೆ ನಮ್ಮ ವೇಷವನ್ನು ಹಾಕ್ತಾರೆ. ನೀವು ಅವರ ವೇಷವನ್ನು ನೋಡಿರಬಹುದು ಯೂಟ್ಯೂಬಲ್ಲಿ. ಉತ್ತಮ ವೇಷಗಾರ್ತಿಯೂ ಹೌದು. ಇವತ್ತಿಗೆ ಉತ್ತಮ ಭಾಗವತೆಯಾಗಿ ನಮ್ಮೆದುರು ರೂಪುಗೊಳ್ತಾ ಇದ್ದಾರೆ. ಅವರಿಗೆ ಉತ್ತಮ ಭವಿಷ್ಯವನ್ನು ಹಾರೈಸ್ತಾ ಮುಂದಕ್ಕೆ ನಮ್ಮ ಯಕ್ಷಗಾನದ ಪ್ರಧಾನ ಅಂಗ ನಮ್ಮನ್ನೆಲ್ಲ ಬಡಿದೆಪ್ಪಿಸುವ ಒಂದು ಭಾಗ ಅಂದರೆ ಅದು ಏರು ಪದದ ಸುತ್ತು. ಈಗ ಭಾಗವತರೆಲ್ಲ ಏರು ಪದದ ಸುತ್ತನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದರಲ್ಲಿ ನಮ್ಮ ವಿಶೇಷ ಬೇಡಿಕೆ ಒಂದು ಘಂಟಾರವಾಸ್ತ, ಮತ್ತೊಂದು ಮೂರು ಮುಕ್ತಾಯ ಬೇಕು ಅಂತ ನಮ್ಮ ಆಶಯ. ಅದನ್ನು ಒಳಗೊಂಡು ಎರಡನೇ ಸುತ್ತು ಭಾಗವತರಿಗೆ ಅವರ ಆಯ್ಕೆಗೆ ಬಿಟ್ಟದ್ದು ತ್ರಿವುಡೆ, ಜಂಪೆ, ಮಟ್ಟೆ, ಏಕ, ಯಾವುದೆಲ್ಲ ತಾಳ ಇದೆ ಎಲ್ಲ ತಾಳಗಳಲ್ಲೂ ಹಾಡಲು ಅವರು ಸ್ವತಂತ್ರರು. ಈಗ ಏರು ಪದದ ಸುತ್ತು.
ಬಾರಿ ಬಾರಿ ಹೊಸ ಗಮರು ವೀರರೆಲ್ಲರೂ ಬನ್ನಿ ಧಾರಣಿಗೆ
ಊಟ ಮಾಡಲಿಕ್ಕಿದೆ ಅಂತ ಮರೆತು ಹೋಗಿರ್ಬೋದು ಖುಷಿಯಲ್ಲಿ. ಪ್ರಾಯಶಃ ಕಾಲು ಫ್ರ್ಯಾಕ್ಚರ್ ಆದವರು ಎದ್ದು ನಿಂತು ಕುಡಿದಾನು ಅಷ್ಟು ಅದ್ಭುತವಾಗಿ ವೀರರಸವನ್ನು ಪ್ರಸ್ತುತಪಡಿಸಿದ್ದೀರಿ. ಎಲ್ಲ ಸಾಧ್ಯತೆಗಳನ್ನು ಎಲ್ಲ ತಾಳಗಳನ್ನು ಪ್ರಸ್ತುತಪಡಿಸಿದ್ದ ಎಲ್ಲ ಭಾಗವತರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಯಕ್ಷಗಾನ ಅನ್ನುವುದು ಒಂದು ಅನ್ಯತ್ರ ಅಲಭ್ಯ ಕಲೆ. ಈ ನಾವು ಕರಾವಳಿಗರು ನಿಜವಾಗಿ ಹೇಳಬೇಕಂದ್ರೆ ತುಂಬ ಪುಣ್ಯಶಾಲಿಗಳು. ಈಗ ಪಸರಿಸಿರಬಹುದು, ವಿಶ್ವದಾದ್ಯಂತ ಯಕ್ಷಗಾನ ಪಸರಿಸಿದೆ, ಆದರೂ ನಾವು ಕರಾವಳಿಗರು ಪುಣ್ಯಶಾಲಿಗಳು. ಯಾಕೆಂದರೆ ಇದು ನಮ್ಮ ಮೂಲ ಕಲೆ. ಎಲ್ಲವೂ ವಾಚಿಕ, ಅಭಿನಯ, ಸಂಗೀತ ಎಲ್ಲವನ್ನೂ ಒಳಗೊಂಡ ಅತ್ಯದ್ಭುತ ಕಲೆ ಇದೊಂದು. ನಮ್ಮೆಷ್ಟು ರಾತ್ರಿಗಳನ್ನು ಏನು ದೀಪ್ತವಾಗಿಸಿದ, ಸಂತೋಷಗೊಳಿಸಿದ ಅದ್ಭುತವಾದ ಕಲೆ. ಎಷ್ಟು ಮಹಿಷಾಸುರನನ್ನು ನಾವು ನೋಡಿರಬಹುದು, ಎಷ್ಟು ದೇವಿ ಮಹಾತ್ಮೆಯನ್ನು ನಾವು ನೋಡಿರಬಹುದು, ನಮಗೆ ಲೆಕ್ಕ ಇರಲಿಕ್ಕಿಲ್ಲ. ಅಷ್ಟು ಮತ್ತೆ ಮತ್ತೆ ನಾವು ನೋಡ್ತೇವೆ. ಯಾಕೆಂದರೆ ಆ ಯಕ್ಷಗಾನದ ಆಕರ್ಷಣೆ ಹಾಗೆ. ಅಂತಹ ಸುಂದರವಾದ ಕಲೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಅನುವು ಮಾಡಿಕೊಟ್ಟ ಸುಬ್ರಹ್ಮಣ್ಯ ಭಟ್ ಮತ್ತು ಅವರ ಕುಟುಂಬಸ್ಥರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಾಯಶಃ ಸುಗ್ರಾಸ ಭೋಜನವನ್ನು ಅಲಕ್ಷಿಸಿ ನೀವೆಲ್ಲ ನಮ್ಮ ಭಾಗವತರು ಶ್ರುತಿಯಲ್ಲಿ ಶ್ರುತಿಯಿಂದ ನಿಬದ್ಧವಾದ ಈ ಯಕ್ಷ ಪಾಕವನ್ನು ನಿಮಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ಸವಿಲಿಕ್ಕೆ ತಾವು ಇಲ್ಲಿ ಕುಳಿತಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಕ್ಕೆ ನಾವು ಭಾಮಿನಿಯ ಸುತ್ತಿನ ತೆರಳುತ್ತಾ ಇದ್ದೇವೆ. 3 ಭಾಗವತರು ಒಂದೇ ಪದ್ಯ ಹಾಡಿದರೆ ಹೇಗೆ ಆಗಬಹುದಾ? ಮರುಳೇನಾಗಿರುತ್ತೆ ಆಗಿದ್ದ ಮರುಳಿನ ಆಗಿರುತ್ತೆ. ಭೀಷ್ಮವಿಜಯದ ಪ್ರಸಂಗ 3 ಭಾಗವತರು ಒಟ್ಟಿಗೆ ಇದನ್ನು ಪ್ರಸ್ತುತಪಡಿಸ್ತಾರೆ. ಮರುಳಿನ ಮರುಳೇ
ಅವನ ಬಳಿಗೆ ಹೋದ ಸರಸಿದ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ತರಳತನವೇನುವೆ ಹೋಗುವೆ ತರಳತನ ಏನುವೆ ಹೋಗುವೆ ನಮನ ಬಳಿಗಿರುತ್ತ ಮರುಳೆ 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 ನಮನ ಮರುಳೆ ನಾನಾಗಿಪ್ಪೆ ಮರುಳೆ ನಾನಾಗಿಪ್ಪೆ ಮತ್ತಿನ ಪರಮ ಪಾತ್ರಕ್ಕೆ ವರುಣಿನಾಗಿರುತ್ತೆ ಮತ್ತಿತ ಪರಮ ಪಾತ್ರಕ್ಕೆ ಸಾಗವೋ ಸುತ ಬುದ್ಧಿ ಎಲ್ಲ ಸೃಷ್ಟಿಸಿದ ಕಾರಣ ಮೂಲ ಭೀಷ್ಮನೇ ಎನ್ನ ಎನ್ನ ಅವನ ಬಳಿಗಿರುತ್ತ ಮರುಳೆ ನಾನಾಗಿರ್ತೆ ಮಪ್ಪಿದ ಪರಮ ಪಾತಕಿ ಸಾರ್ವಭೌತಮೋ ಸುರನದಿ ಸುರ ಬುದ್ಧಿಗೆ ನಾನು ಎನ್ನ ಖಂಡಿಸಿದ ಸರಸಿದ ಸರದುರ್ಗ ನಿರಳು ಸರ್ವ ಕಾರಣ ಮೂಲ ಭೀಷ್ಮನೇ ತರಳದಲ್ಲಿರಬೇಕು ಅವನ ಬಳಿಗೆ ನೋದ ಮರುಳೆ ನಾನಾಗಿರ್ತೆ ಮರುಳೆ 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 ಮರುಳೆ
ಕರುಣರ ಬಗ್ಗೆ ಹೇಳಿ ಮಾಡಿಸಿದ ರಾಗ. ಹೆಂಗಸರಿಗಂತೂ ಈ ರಾಗ ಭಯಂಕರ ಪರಿಚಯ. ಪುಟ್ಟಗೌರಿ ಮದುವೆಯಲ್ಲಿ ಈ ರಾಗ ಕೇಳಿದ್ದೀರಿ ನೀವು. ಬೇಡ ಮನುಷ್ಯ, ಬೇಡ ಮನುಷ್ಯ, ಇಲ್ಲ ಗೌರಿ, ಇಲ್ಲ ಗೌರಿ, ನಿಮಗೆಲ್ಲ ಕೇಳಿ ಕೇಳಿ ಈ ರಾಗ ಭಯಂಕರ ಪರಿಚಯ ಉಂಟು. ಶಿವರಂಜನಿ ರಾಗ ಬಹಳ ಸುಂದರವಾಗಿ ಈ ಕರ್ಣರಾಗವನ್ನು ಪ್ರಸ್ತುತಪಡಿಸಿದ್ದಾರೆ. ಮೂರು ಭಾಗವತರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಕ್ಕೆ ಮನೆಯವರಿಂದ ಮುನಿಸುತ್ತರವೇ ಬೇಡಿಕೆ ಬಂದಿದೆ. ನಾವು ಈ ಒಂದು ಮುಂದಿನ ಸುತ್ತು ಆದ ಮೇಲೆ ಮುನಿಸುತ್ತರವೇ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇದು ಮುಂದಿನ ಸುತ್ತು ಯಕ್ಷಗಾನದ ಪ್ರಾಚೀನ ರಾಗಗಳ ಸುತ್ತು. ಇಲ್ಲಿ ನಾವು 3 ರಾಗಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ನವರೋಜು, ಸುರುಟಿ ಮತ್ತು ಪೀಲು. ಈ ಸುತ್ತಾದ ಮೇಲೆ ಮುನಿಸುತ್ತರವೇ 3 ಭಾಗವತರು ಕೂಡಿ ಹಾಡ್ತಾರೆ. ಆಯ್ತು ಮೇಡಮ್. ಈಗ ಸುರುಟಿ, ನವರೋಜು ಮತ್ತು ನವರೋಜನ್ನ ಅಮೃತಾಡಿಗವರು ಹಾಕ್ತಾರೆ. ಪೀರುವನ್ನ ನಮ್ಮ ಕಾಳಿಶ್ರೀ ಅವರ ಹಾಡ್ತಾರೆ ಮತ್ತು ಸುರುಟಿಯನ್ನ ಚಿನ್ಮಯರು ಮಾಡ್ತಾರೆ. ಬಲಮುರಳಿ ಗೋಪಾಲಕ ಶೌರಿ
ಲಹರಿ ಇಂತಹ ರಾಗಗಳಲ್ಲಿ ಪದ್ಯಗಳನ್ನು ಕೇಳುವುದೇ ಒಂದು ಖುಷಿ. ನಮ್ಮ ಚಿನ್ಮಯರು ಪ್ರೇಕ್ಷಕರ ಒತ್ತಾಯ ಮೇರೆಗೆ ನಮ್ಮ ಯಕ್ಷಗಾನದ ಶತಪುರುಷ ಅಗರಿ ಶೈಲಿಯಲ್ಲಿ ಮಧ್ಯಮಾವತಿ ರಾಗದಲ್ಲಿ ಬಹಳ ಚಂದ ಹಾಡಿದರು. ಮುಂದಕ್ಕೆ ಮನೆಯವರ ಆಯ್ಕೆ, ಅವರ ಕೋರಿಕೆ ಮುನಿಸುತ್ತರವೇ, 3 ಭಾಗವತರು ಸೇರಿ ಮುನಿಸುತ್ತರವೇ ಈ ಪದ್ಯವನ್ನು ಹಾಡ್ತಾರೆ. ಯಕ್ಷಗಾನದ ಪದ್ಯ ಅಲ್ಲ ಇದು, ಸುಬ್ರಾಯ ಚೊಕ್ಕಾಡಿಯವರು ಬರೆದ ಭಾವಗೀತೆ, ಯಕ್ಷಗಾನದಲ್ಲಿ ಬಹಳ ಪ್ರಸಿದ್ಧ. ಅದನ್ನು 3 ಭಾಗವತರು ಹಾಡ್ತಾರೆ. ಕರಿಮುಗಿಲ ಬಾನಿನಲ್ಲಿ ನಿಂಚರಣರು ತಾರೆಗಳು ಮೈಯ ಬಳಸಿ ಜುಮ್ಮೆಲ್ಲೋ
ಮದುಮಗನ ತಾಯಿಯ ವಿಶೇಷ ಬೇಡಿಕೆಯಾಗಿದ್ದು ಹೊಸದಕ್ಕನ ಮುಖದಲ್ಲಿ ಈಗ ಭಾರಿ ಖುಷಿ ಕಾಣ್ತಾ ಇದೆ. ಇದು ಯಕ್ಷಗಾನದಲ್ಲಿ ಬಳಕೆಯಾಗಿ ಯಕ್ಷಗಾನದ ಪದವೇ ಅನ್ನುವಷ್ಟು ಜನಪ್ರಿಯವಾದ ಒಂದು ಹಾಡಾಗಿ ಹೋಗಿದೆ. ಮಧ್ಯಮಾವತಿ ರಾಗದ ಛಾಯೆ ಇರುವ ಈ ಹಾಡು ಯಕ್ಷಗಾನಕ್ಕೆ ತುಂಬ ಒಗ್ಗಿಕೊಂಡಿದೆ. ಮುಂದಕ್ಕೆ ಊಟ ಆದ ಮೇಲೆ ಅಲ್ಲಿ ಐಸ್ ಕ್ರೀಮ್ ಇದೆಯಂತೆ. ಐಸ್ ಕ್ರೀಮ್ ತಿಂದು ಮತ್ತೆ ಒಳಗೆ ಬನ್ನಿ, ಪತ್ತೆ ಮುಗಿಲಿಲ್ಲ. ಐಸ್ ಕ್ರೀಮ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ನಿರೂಪಕರ ಆಯ್ಕೆ ಪ್ರಾಯಶಃ ನೀವು ಕಡಿಮೆ ನೋಡಿರ್ತೀರಿ. ನನ್ನ ಬಯಕೆ ಇವರಿಂದ ಒಂದು ಪದ್ಯ ಹಾಡಿಸಬೇಕು ಅಂತ ಮನೆಯವರ ಹಾಗೆ. ಕಾವ್ಯಶ್ರೀ ಅಜಯರವರಿಂದ ನನಗೆ ಜೋಜೋ ಸುಕುಮಾರ ಜಾಂಬವತಿ ಕಲ್ಯಾಣದ ದೇಸರಾಗದಲ್ಲಿ ಬೇಕು ಅಂತ ಆಸೆ. ಚಿನ್ಮಯದಿಂದ ಬಾಲೆಕೇಳು ಪಟ್ಟಾಭಿಷೇಕದಿಂದ ತೋಡಿ ರಾಗದಲ್ಲಿ ಬೇಕು ಅಂತ. ಅಮೃತ ಅಡಿಗರಿಂದ ಅವರದೇ ಹೆಸರಿನಲ್ಲಿರುವ ಅಮೃತ ವರ್ಷಿಣಿ ರುಕ್ಮಾಂಗದ ಚರಿತೆಯಿಂದ ವರಮನೋಹರ ಲಾಲಿಸು ಕಾವ್ಯಶ್ರೀಯವರಿಂದ ಕೊಡಗಿ. जो 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 सुकुमारा जो 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 सुकुमारा जो जो सगुण जो 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 तंगे जाके पहचान सके सरिया तंगे जाके पहचान सके सरिया तुम तंगी समझ कमैया तुम तंगी समझ कमैया चंद्र
ಬಾರೇಕೆ ಪೂಮಾಲೆ ಚಾರೋ ಶಿಲೆಂದು ನಿನ್ನ ಕಾಂತ
ಸಂಘಟಕರಿಂದ ಒಂದು ಮನವಿ, ಯಾರದು ಊಟ ಆಗಲಿಲ್ಲ ಅವರಿಗೆ ಬಫೆ ಮತ್ತು ಟೇಬಲ್ ಎರಡರಲ್ಲೂ ಊಟ ಬಡಿಸಲಾಗುತ್ತದೆ, ತಾವು ಭೋಜನವನ್ನು ಸ್ವೀಕರಿಸಬೇಕು ಅಂತ ಅವರು ವಿನಂತಿಸಿಕೊಳ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಮಕ್ಕಳ ನುಡಿಸಾಣಿಕೆಯನ್ನು ನಾವು ಕೌಶಿಕ್ ರಾವ್ ಅವರ ಕೈಯಿಂದ ನೋಡಿದ್ವಿ. ಅವರಿಗೆ ಒಂದು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಕೊನೆಯ ಮನೆಯವರ ಬೇಡಿಕೆ ರಂಗಬಂಧನೆ, ಇದಾದ ಮೇಲೆ ನಾವು ರಂಗನಾಯಕ ಆಗಿ ಮುಗಿಸ್ತಾ ಇದ್ದೇವೆ. ಈಗ ಕಾಲೇಶ್ವರಿ ಅವರಿಂದ ರಂಗಬಂಧನೆ.
ಧನ್ಯವಾದಗಳು. ಮನೆಯವರ ಅಪೇಕ್ಷೆಯ ಮೇರೆಗೆ ರಂಗಬಂಧನೆ ಹಿರಿದೋಳದ ಸುಂದರ ಪ್ರಸ್ತುತಿ ನಾಗೇಶ್ವರಿಯವರಿಂದ. ನಮ್ಮ ಇವತ್ತಿನ 3 ಭಾಗವತರು ಪ್ರಸ್ತುತ ಚಾಲ್ತಿಯಲ್ಲಿ ಅತ್ಯಂತ ಪ್ರಸಿದ್ಧರು, ಅತ್ಯಂತ ಬೇಡಿಕೆಯುಳ್ಳ ಭಾಗವತರು. ನೀವು ಯಾವುದೇ ಸ್ಟೇಟಸ್ ನೋಡಿದರೂ ಅವರ ಕಾರ್ಯಕ್ರಮ ಪಟ್ಟಿಯನ್ನು ನೀವು ನೋಡ್ತಾ ಇರ್ತೀರಿ. ಯುವ ಭಾಗವತರು ಇನ್ನು ಹಲವಾರು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಮಿಂಚಲಿಕ್ಕಿದ್ದಾರೆ. ಒಂದು ಕಾಲ ಇದ್ದು ಯಕ್ಷಗಾನಕ್ಕೆ ಕೇವಲ ಈ ಸುಶಿಕ್ಷಿತ ವರ್ಗ, ಅಂದರೆ ನಾವು ಈ ಔಪಚಾರಿಕ ಶಿಕ್ಷಣ ಅಂತ ಏನು ಹೇಳ್ತೇವೆ, ಫಾರ್ಮಲ್ ಎಜುಕೇಷನ್, ಅದನ್ನು ಪಡ್ಕೊಂಡು ಬರುವವರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಅದನ್ನು ಯಾಕೆ ಔಪಚಾರಿಕ ಶಿಕ್ಷಣ ಅಂತ ಹೇಳ್ತೇನೆ ಅಂದರೆ, ಶಿಕ್ಷಣ ಅನ್ನೋದು ಕೇವಲ 4 ಗೋಡೆಗಳ ಮಧ್ಯೆ ಶಾಲೆಯಲ್ಲಿ ಕಲಿತದ್ದು ಮಾತ್ರ ಶಿಕ್ಷಣ ಅಲ್ಲ. ನಾನೊಬ್ಬ ಹೈಸ್ಕೂಲ್ ಗಣಿತ ಶಿಕ್ಷಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಶಿಕ್ಷಣ ಅನ್ನೋದು ಎಲ್ಲ ಕಡೆಯೂ ನಿಮಗೆ ದೊರಕುತ್ತದೆ. ಆದರೆ ನಾವೆಲ್ಲರೂ ಔಪಚಾರಿಕ ಶಿಕ್ಷಣವನ್ನೇ ಶಿಕ್ಷಣ ಅಂದುಕೊಂಡು ಹೇಳುವುದಾದರೆ, ಒಂದು ಕಾಲಕ್ಕೆ ಔಪಚಾರಿಕ ಶಿಕ್ಷಣವನ್ನು ಪಡ್ಕೊಂಡು ಯಕ್ಷಗಾನಕ್ಕೆ ಬರುವವರ ಸಂಖ್ಯೆ ಕಡಿಮೆ ಇತ್ತು. ಈಗ ಹಾಗಲ್ಲ. ನೀವು ನೋಡ್ತೀರಿ, ಇಂಜಿನಿಯರ್ಗಳು, ನಂತರ ನಮ್ಮ MSc ಸ್ಟ್ಯಾಟಿಸ್ಟಿಕ್ಸ್ಗಳು, BComಗಳು, BAಗಳು, ಡಾಕ್ಟರ್ಗಳೆಲ್ಲ ನಮ್ಮ ಯಕ್ಷಗಾನ ರಂಗದಲ್ಲಿ ನಿಮಗೆ ಕಾಣಿಕೆ ಸಿಗ್ತಾರೆ. ಅವರು ವೃತ್ತಿ ಮತ್ತು ಪ್ರವೃತ್ತಿಯನ್ನು ಸಮನಾಗಿ ತೂಗಿಸಿಕೊಂಡು ಯಕ್ಷಗಾನ ರಂಗದಲ್ಲಿ ಹೆಸರು ಮಾಡ್ತಾ ತಮ್ಮ ವೃತ್ತಿಯನ್ನು ಏರಿಗೆಯನ್ನು ಕಂಡುಕೊಳ್ತಾ ಯಕ್ಷಗಾನದಲ್ಲಿ ಮಿಚ್ಚುತ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ಕೇಳ್ತಾ, ಯಕ್ಷಗಾನ ಒಳ್ಳೆ ಗಟ್ಟಿ ಭವಿಷ್ಯ, ಗಟ್ಟಿ ಕೈಗಳಲ್ಲಿದೆ ಅಂತ ಹಾರೈಸ ಸಮಾಧಾನ ಪಟ್ಕೊಳ್ತಾ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮದ ಸಂಘಟಕರಾದ ಸುಬ್ರಹ್ಮಣ್ಯ ಭಟ್ರು ಮತ್ತು ವಸುಧಕ್ಕನ ಮನೆಯವರಿಗೆ ನಮ್ಮ
ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಮಗೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯ ಹಂತ ಮಂಗಳ ರಂಗನಾಯಕ ಮೂರು ಭಾಗವತರು ಹಾಡಿ ಕರದೊಳು ಹಾಡಿ ಮಂಗಳವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಯಕ್ಷಗಾನ ಗಾನ ಸಂಭ್ರಮವನ್ನು ಕಿವಿಯಾದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ರಂಗನಾಯಕ ಶೃಂಗಾರದ